ಒಂದು ಶಾಲೆಯಲ್ಲಿ ಸಾಮಾನ್ಯವಾಗಿ 1, 2, 3 ಅವಳಿಗಳಿರ್ತಾರೆ. ಜೆರಾಕ್ಸ್ ಕಾಪಿ ತರ ಕಂಡು ಶಿಕ್ಷಕರು ಗೆಳೆಯರ ನಡುವೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಎಲ್ಲರಿಗೂ ಅವರ್ಯಾರು ಇವರ್ಯಾರು ಅನ್ನೋದೇ ದೊಡ್ಡ ಗೊಂದಲ. ಉಡುಪಿಯ ಶಾಲೆಯೊಂದರಲ್ಲಿ 19 ಅವಳಿಗಳಿದ್ದಾರೆ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ಒಂದು ಶಾಲೆಯಲ್ಲಿ 1, 2 ಅವಳಿ ಮಕ್ಕಳಿರ್ತಾರೆ. ಹೆಚ್ಚೆಂದ್ರೆ 3-4 ಟ್ವಿನ್ ಫೇರ್ ಇರಬಹುದು. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಾಚಕದ ಆನಂದ ತೀರ್ಥ ಶಾಲೆಯ ಸುಮಾರು 2500 ಮಕ್ಕಳಲ್ಲಿ 19 ಅವಳಿಗಳಿದ್ದಾರೆ. ಎಲ್ಲರೂ ಹೈಸ್ಕೂಲ್ನಲ್ಲಿ ಓದುತ್ತಿರುವ ಮಕ್ಕಳೇ. ಈ ಗುಂಪಲ್ಲಿ ತ್ರಿವಳಿಗಳು ಇದ್ದರು. ಎಲ್ಲ 19 ಅವಳಿ ಮತ್ತು ತ್ರಿವಳಿಗಳು ಆನಂದ ತೀರ್ಥ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಕಾರ್ಯಕ್ರಮವೊಂದನ್ನು ನೀಡಿದ್ದಾರೆ. ನಮ್ಮ ಆನಂದ ತೀರ್ಥ ವಿದ್ಯಾಲಯದಲ್ಲಿ ಅನೇಕ ಜನ ಟ್ವಿನ್ಸ್ ಹಾಗೂ ಟ್ರಿಪಲ್ಸ್ ಇದ್ದಾರೆ. ಅವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಲ್ಪ ವಿಶಿಷ್ಟವಾಗಿ ನಾವು ಬಣ್ಣವನ್ನು ಹಚ್ಚಿದ್ದೇವೆ. ಅದರಲ್ಲಿ ಈ ಬಾರಿಯ ನಾವು ಇಟ್ಟುಕೊಂಡಿರುವಂತಹ ಕಾನ್ಸೆಪ್ಟ್ 4 ಯುಗದಲ್ಲಿ ಬಂದಿರುವಂತಹ ಅದ್ಭುತವಾದಂತಹ ಪರಾಕ್ರಮಿಗಳು, ಶೂರರು, ಅವರೆಲ್ಲರನ್ನೂ ಕೂಡ ನಾವು ಈ ಬಾರಿ ಪರಿಚಯವನ್ನು ಮಾಡಿಸಲಿಕ್ಕಿದ್ದೇವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗದಲ್ಲಿ ಬಂದಿರುವಂತಹ ಕೆಲವೊಂದು ಟ್ವಿನ್ಸ್ಗಳನ್ನು, ಅವಳಿ ಜವಳಿಗಳನ್ನು ನಾವು ಇಲ್ಲಿ ಪರಿಚಯಿಸಲಿಕ್ಕೆ ಇದ್ದೇವೆ. ಹಾಗೆಯೇ ಅಣ್ಣ ತಂಗಿಯಂದಿರನ್ನು, ಹಾಗೆಯೇ ಕೆಲವೊಂದು ಸಂಬಂಧಗಳನ್ನು ನಾವು ತೋರಿಸಲಿಕ್ಕೆ ಇದ್ದೇವೆ. ನಮ್ಮ ಪುರಾಣ ಇತಿಹಾಸಗಳಲ್ಲಿರುವಂಥ ಪಾತ್ರಗಳನ್ನೇ ಮಕ್ಕಳಿಗೆ ಪರಿಚಯ ಮಾಡಬೇಕು ಮತ್ತು ಅವರ ಬಗ್ಗೆ ತಿಳಿ ಹೇಳಬೇಕು ಅಂತ ಮಾಡಿ ಎಲ್ಲರ ಹಾಗೆ ಫ್ಯಾಷನ್ ಶೋ ಮಾಡದೆ ಈ ಪಾತ್ರಗಳನ್ನು ಮಕ್ಕಳ ಮೂಲಕ ನಾವು ಸ್ಟೇಜಿಗೆ ತರುವ ಒಂದು ಪ್ರಯತ್ನ ಮಾಡ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕಳೆದ ಬಾರಿ ಕೂಡ ನಾವು ತ್ರಿವಳಿ ಮತ್ತು ಅವಳಿ ದೇವತೆಗಳನ್ನು ತಂದಿದ್ದೆವು. ಹಾಗೆ ಈ ಸಲ ಬೇರೆ ಬೇರೆ ಯುಗದಲ್ಲಿ ಬಂದಿರುವ ಪರಾಕ್ರಮಿಗಳನ್ನು ತಂದಿದ್ದೇವೆ. ಹೀಗೆ ಪ್ರತಿ ವರ್ಷ ಕೂಡ ಏನಾದರೂ ಹೊಸತನ್ನು ಹುಡುಕಿ ಮಕ್ಕಳಿಗೆ ಮತ್ತು ಜನರಿಗೆ ಪರಿಚಯ ಮಾಡುವಂಥ ಒಂದು ಪ್ರಯತ್ನ ಆನಂದ ತೀರ್ಥ ವಿದ್ಯಾಲಯದಲ್ಲಿ ನಿರಂತರವಾಗಿ ಸಾಗಿಸ್ತಾ ಇದ್ದೇವೆ. ಉಡುಪಿ ಪೇಜಾವರ ಮಠ ನಡೆಸುವ ಶಾಲೆಯಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗಗಳನ್ನ ಒಂದುಗೂಡಿಸಿ ರೂಪಕವನ್ನ ನಿರ್ದೇಶನ ಮಾಡಿದ್ದರು. ರಾಮ ಲಕ್ಷ್ಮಣ, ಕೃಷ್ಣ ಬಲರಾಮ, ಕೋಟಿ ಚಿಹ್ನೆಯ ಭೂಷಣಗಳನ್ನ ಮಕ್ಕಳು ತೊಟ್ಟು ಪ್ರದರ್ಶನವನ್ನ ನೀಡಿದ್ರು. ನಮ್ಮ ಆನಂದ ತೀರ್ಥ ವಿದ್ಯಾಲಯದಲ್ಲಿ ಇವತ್ತು ಅವಳಿ ಮಕ್ಕಳು ಹಾಗೂ ತ್ರಿವಳಿ ಮಕ್ಕಳನ್ನು ಒಳಗೊಳಿಸಿ ಸುಂದರವಾದ ಒಂದು ರೂಪಕವನ್ನು ತೋರಿಸಿದರು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದ ತನಕ ಪ್ರಸಿದ್ಧರಾಗಿರತಕ್ಕಂತಹ, ಐತಿಹಾಸಿಕವಾಗಿ ಪೌರಾಣಿಕ ನೆಲೆಯಲ್ಲಿ ಪ್ರಸಿದ್ಧರಾಗಿರತಕ್ಕಂತಹ ವ್ಯಕ್ತಿಗಳನ್ನು, ಅವರ ಜೀವನ ಚರಿತ್ರೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಮಕ್ಕಳನ್ನು ಸಮಾಜದ ಮುಂದೆ ತೋರಿಸಿದ್ದಾರೆ. ಅವಳಿಗಳು, ತ್ರಿವಳಿಗಳು ಇವೆಲ್ಲ ಸಮಾಜದಲ್ಲಿ ಹುಟ್ಟುವುದು ಸಹಜ. ಆ ಒಂದು ವಿಷಯವನ್ನು ಎತ್ತಿಕೊಂಡು ಅದಕ್ಕೆ ಪೌರಾಣಿಕ ಹಿನ್ನೆಲೆಯನ್ನು ಜೋಡಿಸಿ ಸಮಾಜದ ಮುಂದೆ ಇಟ್ಟದ್ದು, ಅದು 4 ಯುಗಗಳನ್ನು ಜೋಡಿಸಿ. ಇದರಿಂದಾಗಿ ಮಕ್ಕಳಿಗೆ ತಮ್ಮ ಹಿನ್ನೆಲೆ ಏನು, ಅದು ಎಷ್ಟು ಪ್ರಾಚೀನವಾದದ್ದು ಅನ್ನುವ ಪರಿಕಲ್ಪನೆ ಮೂಡುತ್ತೆ. ಜೊತೆಗೆ ತಾವು ಕೂಡ ಅಂತಹ ರೀತಿಯಲ್ಲಿ ಬೆಳೀಬೇಕು, ಬೆಳಗಬೇಕು ಅನ್ನುವ ಕಲ್ಪನೆ ಹುಟ್ಟುತ್ತೆ. ವೇದಿಕೆಯ ಮುಂದೆ ಕುಳಿತಿದ್ದ ಪ್ರೇಕ್ಷಕರಿಗೆ ಈ ರೂಪಕ ನೋಡಿ ಅಚ್ಚರಿಯೋ ಅಚ್ಚರಿ.
ಈ ಕಾರ್ಯಕ್ರಮಕ್ಕಾಗಿ 1 ತಿಂಗಳ ತಯಾರಿಯನ್ನ ನಡೆಸಲಾಗಿತ್ತು. ಹೊಂದಾಣಿಕೆ ಆಗುವ ಪಾತ್ರಗಳನ್ನ ಹಂಚಿಕೆ ಮಾಡಲಾಗಿತ್ತು. ಶಾಲಾ ವಾರ್ಷಿಕೋತ್ಸವದಲ್ಲಿ ಪ್ರದರ್ಶನವನ್ನ ಮಾಡಿದ ನೃತ್ಯ ರೂಪಕಕ್ಕೆ ಇದೀಗ ಬೇಡಿಕೆ ಕೂಡ ಬರ್ತಾ ಇದೆ. ಪ್ರಮೋದ ಸುವರ್ಣ ಕಟಪಾಡಿ, ನಮ್ಮ ಕೂಡಲ ನ್ಯೂಸ್ 24x7.